ಈಶ್ವರ್ ಮಲ್ಪೆ ಅವರು ಉಡುಪಿ ಮಾತ್ರವಲ್ಲ, ಕರಾವಳಿ ಮಾತ್ರ ಅಲ್ಲ, ರಾಜ್ಯದ ಪ್ರಮುಖ ಸಮಾಜ ಸೇವಾ ಕಾರ್ಯಕರ್ತರಲ್ಲಿ ಒಬ್ಬರು. ಸರ್ಕಾರದ ಯಾವುದೇ ನೆರವು ಇಲ್ಲದೆ ತನ್ನ ಕೈಯಾರೆ ಮತ್ತು ಅಭಿಮಾನಿಗಳು ಹಾಗೂ ದಾನಿಗಳ ನೆರವಿನಿಂದ ಸಮಾಜ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಸಮಾನ ಮನಸ್ಕರ ತಂಡವೊಂದನ್ನು ಕಟ್ಟಿಕೊಂಡಿರುವ ಅವರ ಸೇವೆ ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಗೂ ಕೂಡ ತೆರಳಿ ಸೇವೆ ಒದಗಿಸ್ತಾ ಇದ್ದಾರೆ. ಈಜುಗಾರಿಕೆಯ ಕಲೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಸೇವೆ ಒದಗಿಸ್ತಾ ಇದ್ದಾರೆ. ಸಮುದ್ರ, ನದಿ, ಕೆರೆ, ಬಾವಿ ಎಂದು ಲೆಕ್ಕಿಸದೆ ಯಾರೇ ನೀರಿಗೆ ಬಿದ್ದರೂ ಅವರನ್ನು ಹುಡುಕಿ ಮೇಲೆ ತರಲು ಸದಾ ಸಿದ್ಧರಾಗಿದ್ದಾರೆ. 2 ಆಂಬ್ಯುಲೆನ್ಸ್ಗಳನ್ನು ಹೊಂದಿ ಉಚಿತವಾಗಿ ಸೇವೆ ಒದಗಿಸ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಮತ್ತು ಇತರ ರಕ್ಷಣಾ ಪರಿಕರಗಳನ್ನು ಇರಿಸಲು ಶೆಡ್ ಒಂದನ್ನು ಅವರು ಕಟ್ಟಿಸಿದ್ದು, ಈ ಶೆಡ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಕಳೆದ 2 ವರ್ಷಗಳಿಂದ ಅರ್ಜಿ ಮತ್ತು ಇತರ ದಾಖಲೆ ಪತ್ರಗಳನ್ನು ಹಿಡಿದುಕೊಂಡು ಕಚೇರಿಯಿಂದ ಕಚೇರಿಗೆ ಅಲೆದಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಶೆಡ್ ಸರ್ಕಾರಿ ಜಾಗದಲ್ಲಿದೆ ಎಂಬ ಕುಂಟು ನೆಪವನ್ನು ಮುಂದಿಟ್ಟು ವಿದ್ಯುತ್ ಸಂಪರ್ಕ ಕಲ್ಪಿಸಲು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಜನರ ಕಣ್ಣೀರೊರೆಸುವ ವ್ಯಕ್ತಿಯ ಕಣ್ಣೀರೊರೆಸಲು ಸರ್ಕಾರದ ಮೀನಾಮೇಷ ಎಣಿಸುತ್ತಿರುವಂತಹ ಬಗ್ಗೆ ಸ್ವತಃ ಈಶ್ವರ್ ಮಲ್ಪೆ ಅವರು ಬೇಸರ ಹೊರಹಾಕಿದ್ದಾರೆ. ಮನೆಗೋಸ್ಕರ ನಾನು ಕರೆಂಟ್ ಅನ್ನು ಕೇಳಿಲ್ಲ. ನನ್ನ ಸಮಾಜ ಸೇವೆಗೆ ನಮ್ಮ ಊರಲ್ಲಿ ಅಥವಾ ಬೇರೆಯವರಿಗೆ ಎಲ್ಲ ಹೋಗ್ಬೇಕಂತ ಹೇಳಿ ಕರೆಂಟ್ ಕೇಳಿದ್ದಷ್ಟೇ. ದಯವಿಟ್ಟು ಕೊಡಿ ಅಂತ ಕೇಳಬಲ್ಲೆ ಅಷ್ಟೇ. ಯಾಕೆಂದ್ರೆ ನಾನು ದುಡ್ಡು ಕೊಟ್ಟು ತಗೊಳ್ಳುವಷ್ಟು ಶಕ್ತನಲ್ಲ. ಯಾಕಂದ್ರೆ ಕರೆಂಟ್ ಅದು ಗವರ್ಮೆಂಟ್, ಇದು ಬೇರೆ ವಸ್ತಾದ ತೆಗೆದುಕೊಳ್ಬಹುದು, ಆದ್ರೆ ಇದು ಸರ್ಕಾರದ ವತಿಯಿಂದ ಬರಬೇಕು. ಅದರಿಂದ ಸರ್ಕಾರದ ಎಲ್ಲ ಜನತೆಗೂ ಹಾಗೂ ಎಲ್ಲ ಶಾಸಕರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆಲ್ಲರಿಗೂ ನಾನು ಕೈ ಮುಗಿದು ಇನ್ನೊಂದು ಬಾರಿ ನಾನು ಕೇಳ್ತಾ ಇದ್ದೇನೆ, ಆದಷ್ಟು ಬೇಗ ಇದಕ್ಕೊಂದು ಕರೆಂಟ್ ಕೊಡಿ ಅಂತ. ಈಶ್ವರ್ ಮಲ್ಪೆ ಅವರು ಅವರ ಆಂಬ್ಯುಲೆನ್ಸ್ ನ ಪಕ್ಕದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂತಹ ಶೆಡ್ ರೂಪವನ್ನು ನಿರ್ಮಿಸಿ ಅದರಲ್ಲಿ ಶವ ಶಿಥಲೀಕರಣ ಮಾಡುವಂತಹ ಬಾಕ್ಸ್ ಅನ್ನ ಇಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಸ್ಥಳೀಯ ಪರಿಸರದವರಿಗೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಅಜ್ಜರ್ಕಾಡ್ ಆಗಿರ್ಬೋದು, ಮಣಿಪಾಲ್ ಆಗಿರ್ಬೋದು, ಆ ಬ್ರಿಜ್ ಏನು ಶವವನ್ನು ಇಡುವಂತಹ ಕೆಲವೊಂದು ಸಂದರ್ಭದಲ್ಲಿ ಫುಲ್ ಆಗಿರುವಂತಹ ಸಂದರ್ಭದಲ್ಲಿ ಸ್ಥಳೀಯರಿಗೆ ಒಂದು ಮನೆಯಲ್ಲಿ ಇಟ್ಟುಕೊಳ್ಳುವಂತಹ ವ್ಯವಸ್ಥೆಯನ್ನ ತುಂಬಾ ಉತ್ತಮ ರೀತಿಯ ಕಾರ್ಯವನ್ನು ಈಶ್ವರ್ ಮಲ್ಪೆ ಅವರು ಏನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ರಾತ್ರಿ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಕತ್ತಲ ವಾತಾವರಣ, ಲೈಟಿನ ವ್ಯವಸ್ಥೆಗಳಿಲ್ಲ. ಇಲ್ಲಿನ ರಾಜಕಾರಣಿಗಳಾಗಿರ್ಬೋದು, ಇಲ್ಲಿನ ಅಧಿಕಾರಿಗಳು, ನಗರ ಪ್ರಾಧಿಕಾರ, ಜಿಲ್ಲಾಧಿಕಾರಿಗಳು ಯಾರೇ ಆಗಿರ್ಬೋದು, ಅವರ ಬಳಿ ಬಹಳಷ್ಟು ಬಾರಿ ನಾವು ಮನವಿ ಪತ್ರವನ್ನು ಹಿಡ್ಕೊಂಡು 2-3 ಬಾರಿ ಹೋಗಿದ್ದೇವೆ. ಯಾವುದು ಕೂಡ ಫಲಶ್ರುತಿ ಆಗಿಲ್ಲ. ಆ ನೆಲೆಯಲ್ಲಿ ಕೊನೆಯ ಹಂತ ನಮ್ಗೆ ಯಾವುದೇ ದಿಕ್ಕು ತೋಚದೆ ಈಶ್ವರ್ ಮಲ್ಪೆ ಅವರು ಕೊನೆ ಬೇಸರದಿಂದ ವಿಡಿಯೋ ಹಾಕಿ ಅವರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೊಂದು ಸೂಕ್ತವಾಗಿರ್ತಕ್ಕಂತ ಕರೆಂಟಿನ ವ್ಯವಸ್ಥೆ ಈ ಶೆಡ್ಗೆ ಮಾಡಿಕೊಡ್ಬೇಕು. ಇಲ್ಲಿ ನೋಡಿ, ನಿನ್ನೆ ಒಂದು ಬೇಸರದ ವಿಚಾರ ವ್ಯಕ್ತಪಡಿಸಿದ್ರು. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾತಕ್ಕೋಸ್ಕರ ಬೇಸರ ಆಗಿದೆ ಈಶ್ವರಣ್ಣನಿಗೆ. ನೋಡಿ, ಇಲ್ಲಿ ಎಲ್ಲ ನೋಡುವಾಗ ಸಲಕರಣೆ ನೋಡಿ, ಒಂದು ಆಕ್ಸಿಜನ್ ಕಿಟ್ ಆಗ್ಲಿ, ಅದಾದ್ಮೇಲೆ ಲೈಫ್ ಜಾಕೆಟ್ ಆಗ್ಲಿ, ಅದಾದ್ಮೇಲೆ ಇಲ್ಲಿ ಎಲ್ಲ ಎಲ್ಲಿ ನಮ್ದು ನೀರಿನಲ್ಲಿ ಅವಘಡ ಆಗ್ತಾರೆ ಅದಕ್ಕೋಸ್ಕರ ಎಲ್ಲ ನೋಡಿ, ಇಲ್ಲಿ ರೋಪು, ಅದಾದ್ಮೇಲೆ ಸೇಫ್ ಜಾಕೆಟ್, ಅದಾದ್ಮೇಲೆ ಎಲ್ಲ ಹಗ್ಗ, ಮತ್ತೆ ಸಿಲಿಂಡರ್ ಫಿಲ್ಲಿಂಗ್ ಮಾಡೋದು ಮಿಷಿನ್ ಎಲ್ಲ ಉಂಟು ನೋಡಿ. ಇದಕ್ಕೋಸ್ಕರ ಒಂದು ಕೊಠಡಿಗೆ ಅವರು ಪರ್ಮಿಷನ್ ಕೇಳಿದ್ದಾರೆ, ಕರೆಂಟ್ ಅದು ವ್ಯವಸ್ಥೆ. ಅದಕ್ಕೋಸ್ಕರ ಶಾಸಕರಾಗಲಿ, ಜಿಲ್ಲಾಧಿಕಾರಿ ಆಗಲಿ, ನಗರಸಭೆಯಲ್ಲಿ ಆಗಲಿ ಅಥವಾ ಇಲ್ಲಿ ಅದು ಕೌನ್ಸಿಲರ್ ಆಗಲಿ ಒಂದು ಮನವಿ ಇಷ್ಟು ಕೊಟ್ಟು ಸಹ ಒಂದು ನಮಗೆ ಸ್ಪಂದನೆ ದೊರಕಿಲ್ಲ. ಅದೇ ಒಂದು ಬೇಸರ ಆಗುತ್ತೆ ನಮಗೆ.